ಶಿವಮೊಗ್ಗದ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಕೊಲೆಯನ್ನ ಖಂಡಿಸಿ ಉಡುಪಿಯ ಮಣಿಪಾಲದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಡನ್, ಬಜರಂಗ ದಳದ ರಾಜ್ಯ ಸಂಚಾಲಕರಾದ ಸುನಿಲ್ ಕುಮಾರ್ ಅವರು ಹತ್ಯೆಯ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದರು. ಸರ್ಕಾರದವರ ಹತ್ರ ನಾವು ಕೂಡ ಮನವಿಯನ್ನು ಮಾಡುವಂತದ್ದು, ಯಾವುದೇ ರೀತಿಯ ಆಮಿಷ ಬೇಡ, ನಮಗೆ ಯಾವುದೇ ರೀತಿಯಾದಂತಹ ಮೆಚ್ಚುಗೆಯ ಹೇಳಿಕೆ ಬೇಡ. ನಮಗೆ ಇವತ್ತು ಕೇಸರಿಯನ್ನ ನೀವು ಎಲ್ಲೆಲ್ಲಿ ಹಾರಾಡಿಸುವುದು ಬೇಡ. ನಮ್ಮ ಗ್ರಾಮಗಳಲ್ಲಿ ಇವತ್ತು ಕೇಸರಿಯನ್ನ ವಿಶ್ವ ಹಿಂದೂ ಪರಿಷತ್ತು ಬಜರಂಗದ ಕಾರ್ಯಕರ್ತರು ಹಾರಾಡಿಸ್ತಾ ಇದ್ದಾರೆ. ಕೇವಲ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ನೀವು ಮಾಡಿ ಅಷ್ಟೇ ಸಾಕು. ನಮಗೆ ಒಂದು ವೇಳೆ ಅದು ಆಗೋದಿಲ್ಲ ಅಂತಾದ್ರೆ ಇವತ್ತು ಹಿಂದೂ ಸಮಾಜ, ವಿಶ್ವ ಹಿಂದೂ ಪರಿಷತ್, ಸಂಘ ಪರಿವಾರ ಯೋಚನೆಯನ್ನು ಮಾಡುತ್ತೆ. ಮುಂದಿನ ದಿನದಲ್ಲಿ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡಬೇಕು ಎನ್ನುವಂಥದ್ದು ನಮಗೂ ಕೂಡ ಗೊತ್ತಿದೆ, ನಮಗೂ ಕೂಡ ತಿಳಿದಿದೆ. ಎಲ್ಲಿಯೂ ಕೂಡ ಈ ಭಗವದ್ಧ್ವಜವನ್ನು ಮತ್ತೆ ನೆಲಕ್ಕೆ ಬೀಳುವ ಹಾಗೆ ಎಲ್ಲಿಯೂ ಕೂಡ ನಾವು ಅದನ್ನು ಬಿಡಲೇ ಇಲ್ಲ. ಈ ದೇಶದಲ್ಲಿ ಒಬ್ಬೊಬ್ಬ ವೀರ ಪುರುಷರು ಹುಟ್ಟಿ ಬಂದು ಮತ್ತೆ ಆ ಭಗವದ್ಧ್ವಜವನ್ನು ಎತ್ತಿ ನಿಂತು ಹಾರಾಡುವಂತೆ ಮಾಡಿದ್ದಾರೆ. ಈಗ ಮತ್ತೆ ಸ್ವಾತಂತ್ರ್ಯ ನಂತರ ದೇಶದ ಪರವಾಗಿ, ಧರ್ಮದ ಪರವಾಗಿ, ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುವಂತಹ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಕಾರ್ಯಕರ್ತರನ್ನ ಗುರಿಯಾಗಿಟ್ಕೊಂಡು ನೀವು ದಾಳಿಯನ್ನ ಮಾಡ್ತೀರಿ. ಆದ್ರೆ ಹೇಳಿದ್ರು ಪ್ರಶಾಂತ್ ಪೂಜಾರಿ, ಚರಣ್ ಅಥವಾ ಕೊಳ್ಳಲಿ ಅನಂತು, ಸುಖಾನಂದ ಶೆಟ್ರು, ಈ ರೀತಿಯಾಗಿ ಪಟ್ಟಿಗಳು ಬೆಳೀತಾ ಸುಮಾರು 28-29 ಜನರ ಹತ್ಯೆ ಆಗಿದೆ ಅಂತ. 28-29 ಜನರ ಹತ್ಯೆ ಆದ್ರೂ ಕೂಡ ಇವತ್ತು ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹೇಗೆ ಸ್ವಾಭಿಮಾನದಿಂದ ಬಂದಿದ್ದಾರಂತ ನೀವು ಒಮ್ಮೆ ಆಲೋಚನೆ ಮಾಡಿ. ಅದಕ್ಕೆ ಎಕ್ಸಾಂಪಲ್, ಉದಾಹರಣೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳದ ಉಡುಪಿ ಜಿಲ್ಲೆಯ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಎಷ್ಟು ಹತ್ಯೆಗಳಾದ್ರೂ ಕೂಡ, ಎಷ್ಟು ನಮ್ಮ ಮೇಲೆ ದಾಳಿಗಳು ನಡೆದ್ರು ಕೂಡ ನಾವು ಮಾನಸಿಕವಾಗಿ ಕುಗ್ಗುವುದಿಲ್ಲ. ನಾವು ಎಲ್ಲವನ್ನೇ ಎದುರಿಸುತ್ತೇವೆ. ಗಲ್ಲಿಗಳಲ್ಲಿ ಹರ್ಷಂತರು ಹುಟ್ಟುತ್ತಾರೆ. ಇವತ್ತು ಗಲ್ಲಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ದೇವಪ್ರಸಾದ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ವಿಷ್ಣುಮೂರ್ತಿ ಆಚಾರ್ಯ, ಯಶ್ಪಾಲ್ ಸುವರ್ಣ ಸೇರಿದಂತೆ ವಿವಿಧ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಜಯಂತ್ ಐತಾಳ್, ವಿ4 ನ್ಯೂಸ್, ಉಡುಪಿ.